ವಿಶ್ವ ಹಿಂದೂ ಪರಿಷತ್ ಕಳೆದ 4 ವರ್ಷದಿಂದ ಕೊರಗಜ್ಜನ ಆದಿಕ್ಷೇತ್ರಕ್ಕೆ ನಮ್ಮ ನಡೆ ಎನ್ನುವಂಥ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ನಿರಂತರವಾಗಿ 4 ವರ್ಷ ಮಾಡಿ ನಾಡ್ದು ಆದಿತ್ಯವಾರ 5ನೇ ವರ್ಷದ ಕಾರ್ಯಕ್ರಮ ನಡೆಯಲಿಕ್ಕಿದೆ. 4 ವರ್ಷದ ಹಿಂದೆ ನಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಧರ್ಮ, ನಂಬಿಕೆ, ಸಂಸ್ಕಾರ ಹಾಗೆ ನಮ್ಮ ದೈವ ದೇವರನ್ನು ಅಪಮಾನ ಮಾಡುವಂಥ ಕೆಲಸಗಳು ನಡೆದಿತ್ತು. ಆ ಸಮಯದಲ್ಲಿ ನಾವು ದೇವರ ಮೊರೆ ಹೋಗಿದ್ದೆವು. ಮೊರೆ ಹೋದಾಗ ಅದನ್ನು ಯಾರು ಮಾಡಿದ್ದಾರೆ ಅವರ ಬಂಧನ ಕೂಡ ಆಗಿತ್ತು. ಆ ಸಮಯದಲ್ಲಿ ನಾವು ಅವರು ಸಿಗಬೇಕು, ಅವರಿಗೆ ಶಿಕ್ಷೆ ಆಗಬೇಕು ಅಂಥ ಕೃತ್ಯಗಳು ಇನ್ನು ಮುಂದೆ ನಡೆಯಬಾರದು ಎನ್ನುವಂಥ ವಿಚಾರವಾಗಿ ನಾವು ಅವತ್ತು ಕೊರಗಜ್ಜನ ಆದಿಕ್ಷೇತ್ರಕ್ಕೆ ನಮ್ಮ ನಡೆ ಎನ್ನುವಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೆವು. ಅದರ ಮುಂದುವರಿದ ಭಾಗ ಪ್ರತಿ ವರ್ಷ ಕೂಡ ಧರ್ಮದ ರಕ್ಷಣೆ ಆಗಬೇಕು, ನಮ್ಮಲ್ಲಿ ಏಕತೆ ಮೂಡಬೇಕು, ನಮಗೆ ಬರುವಂಥ ತೊಂದರೆಗಳು ನಿವಾರಣೆ ಆಗಬೇಕು, ಏನು ಗೋಹತ್ಯೆ ಇರ್ಬೋದು, ಧರ್ಮಾಂತರಣ ಇರ್ಬೋದು, ಇದೆಲ್ಲವೂ ನಿಲ್ಲಬೇಕು, ನಮ್ಮ ಧಾರ್ಮಿಕ ಕ್ಷೇತ್ರಕ್ಕೆ ಆಗುವಂಥ ಅಪಚಾರಗಳು ನಿಲ್ಲಬೇಕು ಎನ್ನುವಂಥ ವಿಚಾರವಾಗಿ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೇವೆ. ಈ ವರ್ಷ 5ನೇ ವರ್ಷ. ನಾಡಿದ್ದು ಆದಿತ್ಯವಾರ ಬೆಳಗ್ಗೆ 6 ಗಂಟೆಗೆ ಪ್ರತಿ ವರ್ಷದಂತೆ ಕದ್ರಿ ಮಂಜುನಾಥ ದೇವರ ಸನ್ನಿಧಾನದಿಂದ ಕೊರಗಜ್ಜನ ಆದಿಕ್ಷೇತ್ರಕ್ಕೆ ನಮ್ಮ ನಡೆ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ. 4 ವರ್ಷ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಕೊರಗಜ್ಜನ ಭಕ್ತರು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು. ಈ ಬಾರಿ ಕೂಡ ನಿರೀಕ್ಷೆ ಇದೆ, ಹೋದ ವರ್ಷಕ್ಕಿಂತ ಜಾಸ್ತಿ ಸಂಖ್ಯೆಯಲ್ಲಿ ಈ ಬಾರಿ ಆ ನಮ್ಮ ನಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದೆಂದು. ಅದೇ ರೀತಿಯಾಗಿ ನಾವು ಕಾರ್ಯಕ್ರಮವನ್ನು ಮಾಡಿದಾಗ ಇಡೀ ಸಮಾಜದ ಬಂಧುಗಳು, ಕೊರಗಜ್ಜನ ಭಕ್ತರಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಕ್ಲಬ್ಬುಗಳಿರ್ಬೋದು, ರಿಕ್ಷಾ ಚಾಲಕರಿರ್ಬೋದು, ಅಥವಾ ಕೆಲವು ಭಕ್ತರು ಕೂಡ ನಾವು ಕದ್ರಿಯಿಂದ ಹೊರಟಾಗ ದಾರಿಯುದ್ದಕ್ಕೂ ಕದ್ರಿ ದೇವಸ್ಥಾನದಿಂದ ದೇವಸ್ಥಾನದವರೇ ನಮಗೆ ಚಾ ಕಾಫಿಯ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು ಪ್ರತಿ ವರ್ಷ ಕೂಡ ಸೇವಾ ರೂಪದಲ್ಲಿ. ಅದೇ ರೀತಿಯಾಗಿ ದಾರಿಯುದ್ದಕ್ಕೆ ಪಂಪೇಲಿರ್ಬೋದು, ಎಕ್ಕೂರಿರ್ಬೋದು, ಮುಗೇರಿರ್ಬೋದು, ತೊಕ್ಕೊಟ್ಟಿರ್ಬೋದು, ಕುತ್ತಾರಿರ್ಬೋದು, ಈ ದಾರಿಯುದ್ದಕ್ಕೂ ನೀರು ಕೊಡುವಂಥ ಕೆಲಸ, ಶರ್ಬತ್ತು ಕೊಡುವಂಥ ಕೆಲಸ, ಹಣ್ಣು ಹಂಪಲು ಕೊಡುವಂಥ ಕೆಲಸ, ಇದೆಲ್ಲವನ್ನು 4 ವರ್ಷದಿಂದ ಸಂಘ ಸಂಸ್ಥೆಗಳು ಮಾಡ್ತಾ ಬಂದಿದ್ದಾರೆ. ಅವರೆಲ್ಲರಿಗೂ ವಿಶ್ವ ಹಿಂದೂ ಪರಿಷತ್ತಿನ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಕೊರಗಜ್ಜನ ಆಶೀರ್ವಾದ ಕೂಡ ಅವರಿಗೆ ಇರಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ಅದೇ ರೀತಿಯಲ್ಲಿ ಅವರೆಲ್ಲರಲ್ಲಿ ಈ ವರ್ಷ ನಾವು ಮನವಿಯನ್ನು ಮಾಡೋದು, 4 ವರ್ಷದಲ್ಲಿ ನೀವು ದೊಡ್ಡ ಮಟ್ಟಿನ ಸೇವೆಯನ್ನು ಮಾಡಿದ್ದೀರಿ. ಕೊರಗಜ್ಜನಿಯ ಆ ಧರ್ಮದ ಕೆಲಸವನ್ನು ಮಾಡಿದಾಗ ಎಲ್ಲ ರೀತಿಯ ಸಹಕಾರವನ್ನು ನಾವು ಎಲ್ಲಿಯೂ ಕೂಡ ನಿಮ್ಮಲ್ಲಿ ಮನವಿ ಮಾಡಲಿಲ್ಲ. ಸ್ವಪ್ರೇರಣೆಯಿಂದ ನಾವು ಕೊರಗಜ್ಜನ ಸೇವೆ ಮಾಡ್ತೇವೆ ಅನ್ನುವಂಥ ಅವರ ಮನಸ್ಸಿನಲ್ಲಿ ಇಟ್ಟುಕೊಂಡು ದೇವರ ಸೇವೆ ಅಂತ ಅವ್ರು ಮಾಡ್ತಾ ಬಂದಿದ್ದಾರೆ. ಈ ಬಾರಿಯೂ ಕೂಡ ನಿಮ್ಮ ಸೇವೆ ನಮಗೆ ಅಗತ್ಯ ಇದೆ. ಆದ್ದರಿಂದ ನಿಮ್ಮೆಲ್ಲರ ಸಹಕಾರ, ಹೋದ ವರ್ಷ 4 ವರ್ಷ ನಿರಂತರವಾಗಿ ನೀವು ಎಲ್ಲ ನಮಗೆ ಸಹಾಯ ಕೊಟ್ಟಿದ್ದೀರಾ, ಆ ಎಲ್ಲ ಸಹಾಯ ಸಹಕಾರ ನಮ್ಮೊಂದಿಗೆ ಇರಲಿ ಅಂತ ನಾವು ಕೊರಗಜ್ಜನ ಈ ಧರ್ಮದ ಕೆಲಸದಲ್ಲಿ ನಿಮ್ಮನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಿಮಗೆ ಕೊರಗಜ್ಜ ಒಳ್ಳೆಯದು ಮಾಡಲಿ ಅಂತ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಪೊಲೀಸ್ ಇಲಾಖೆ ಇರ್ಬೋದು, ಬೇರೆ ಬೇರೆ ಸರ್ಕಾರದ ಇನ್ನಿತರ ಸಂಸ್ಥೆಗಳಿರ್ಬೋದು, ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ರಕ್ಷಣೆ ಇರ್ಬೋದು, ಅಥವಾ ನಾವು ಹೋಗುವಾಗ ಯಾವುದೇ ಅಡೆತಡೆಗಳಾಗದ ರೀತಿಯಲ್ಲಿ ನಮ್ಮ ಒಳ್ಳೆಯ ರೀತಿಯಲ್ಲಿ ನಡೆದಿದೆ ಶಾಂತಿಯುತವಾಗಿ. ಹಾಗೆ ಪೊಲೀಸ್ ಇಲಾಖೆಯಲ್ಲಿ ಕೂಡ ಮನವಿ ಮಾಡ್ತಿದ್ದೆ, ಒಮ್ಮೆ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. 4 ವರ್ಷದಲ್ಲಿ ಒಳ್ಳೆಯ ರೀತಿ ಸಹಕಾರ, ರಕ್ಷಣೆ ಎಲ್ಲವನ್ನು ಕೊಟ್ಟಿದ್ದೀರಿ. ಈ ಬಾರಿ ಕೂಡ ನಾವು ಅದನ್ನು ಅಪೇಕ್ಷಿಸ್ತಾ ಇದ್ದೇವೆ. ಹಾಗೆ ಈ ಬಾರಿಯ ಕಾರ್ಯಕ್ರಮ ಇನ್ನೊಂದು ವಿಶೇಷ ಏನಂದರೆ, ಅಲ್ಲಿ ನಾವು ಬೆಳಿಗ್ಗೆ 9 ಗಂಟೆಗೆ ತಲುಪುತ್ತೇವೆ. ಅಂತೆ ಧಾರ್ಮಿಕ ಕಾರ್ಯಕ್ರಮ 9 ಗಂಟೆಗೆ ನಡೆಯಲಿಕ್ಕಿದೆ. ಆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತದ ಸಹಕಾರ್ಯದರ್ಶಿ ಅಂತ ಶರಣ್ ಪಂಪೇಲ್ರವರು ಆ ವೇದಿಕೆಯಲ್ಲಿರ್ತಾರೆ. ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ HK ಪುರುಷೋತ್ತಮರು ಇರ್ತಾರೆ. ಈ ಬಾರಿ ಪ್ರಮುಖ ಭಾಷಣ ಮಾಡಲು ನಮಗೆಲ್ಲರಿಗೂ ಗೊತ್ತಿದೆ, ಚಕ್ರವರ್ತಿ ಸೂಳಿಬೆಲೆ ಅವರು ಬರ್ತಾ ಇದ್ದಾರೆ. ಅವರ ಪ್ರಮುಖ ಅಂದರೆ ಧಾರ್ಮಿಕ ಭಾಷಣ ಇರ್ತದೆ. ನಮ್ಮ ಸಮಾಜದಲ್ಲಿ ಇವತ್ತು ಏನು ನಮಗೆ ಸವಾಲುಗಳಿದೆ, ನಮಗೇನು ತೊಂದರೆಗಳಿದೆ, ಏನೆಲ್ಲ ಆಗ್ತಾ ಇದೆ ಸುತ್ತಮುತ್ತ, ಇದರ ಬಗ್ಗೆ ವಿಚಾರವನ್ನು ತಿಳಿಸ್ಲಿಕ್ಕಿದ್ದಾರೆ. ಅದರೊಟ್ಟಿಗೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಅವರ ತರವಾಡಿನ ಮನೆಯವರಿದ್ದಾರೆ, ಅವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಹಾಗೆ ಪ್ರತಿ ವರ್ಷದಂತೆ ಬಂದಂಥ ಭಕ್ತರಿಗೆ ಬಸ್ಸಿನ ವ್ಯವಸ್ಥೆ ಇರ್ಬೋದು, ಬಸ್ಸಿನ ಮಾಲಕರಲ್ಲಿ ಕೂಡ ಮನವಿಯನ್ನು ಮಾಡ್ತೇವೆ. ನೀವು 4 ವರ್ಷದ ಸಹಕಾರವನ್ನು ಮಾಡಿದ್ದೀರಾ, ಈ ವರ್ಷ ಕೂಡ ನಮಗೆ ಸಹಕರಿಸಬೇಕಂತ ಮನವಿಯನ್ನು ಮಾಡ್ತೇವೆ. ಹಾಗೆ ಅವರಿಗೆ ಬಂದವರಿಗೆ ಚಹಾ ಕಾಫಿ ವ್ಯವಸ್ಥೆ, ಈ ಸಲ ವಿಶೇಷವಾಗಿ ಗಂಜಿಯ ಅಲ್ಲಿಯ ಪ್ರಸಾದ ವ್ಯವಸ್ಥೆ, ಏನು ಕೊರಗಜ್ಜನ ಪ್ರಸಾದ ಸಿಗ್ತದೆ, ಅದನ್ನು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಹಾಗಾಗಿ ಎಲ್ಲ ಭಕ್ತರಲ್ಲಿ ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡೋದು, ನೀವು ಕೂಡ ಇದಕ್ಕೆ ವಿಶೇಷವಾದ ಪ್ರಚಾರವನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಆಗುವಂತೆ ಮಾಡಬೇಕಂತ ಮನವಿಯನ್ನು ಮಾಡ್ತೇನೆ. ಹಾಗೆ ಎಲ್ಲ ಕೊರಗಜ್ಜನ ಭಕ್ತರಲ್ಲಿ, ಇಡೀ ಹಿಂದೂ ಸಮಾಜದ ಬಂಧುಗಳಲ್ಲಿ, ಕೇವಲ ಕೊರಗಜ್ಜನ ಭಕ್ತರು ಹಿಂದೂಗಳು ಮಾತ್ರ ಅಲ್ಲ, ಅನ್ಯ ಧರ್ಮೀಯರು ಕೂಡ ಇದ್ದಾರೆ.
ಹಾಗಾಗಿ ಇದು ಭಕ್ತಿಯ ಕೆಲಸ. ಹಾಗಾಗಿ ಎಲ್ಲರಲ್ಲಿ ಮನವಿಯನ್ನು ಮಾಡ್ತೇವೆ, ನಾವು ಎಲ್ಲರ ಒಳಿತಿಗಾಗಿ ಸರ್ವೇ ಜನ ಸುಖಿನೋ ಭವಂತು, ಶಾಂತಿ ಸುವ್ಯವಸ್ಥೆ ಆಗಬೇಕು, ನಮಗೆ ಎಲ್ರಿಗೂ ರಕ್ಷಣೆ ಆಗಬೇಕು, ಗೋಮಾತೆಯ ರಕ್ಷಣೆ ಆಗಬೇಕು, ಧಾರ್ಮಿಕ ಕ್ಷೇತ್ರ ರಕ್ಷಣೆ ಆಗಬೇಕು, ಎಲ್ಲ ಹೆಣ್ಣು ಮಕ್ಕಳ ರಕ್ಷಣೆ ಆಗಬೇಕು. ಈ ದೃಷ್ಟಿಯಿಂದ ಅದಕ್ಕೆ ಸಾಮೂಹಿಕ ಪ್ರಾರ್ಥನೆ ಕೂಡ ಮಾಡಲಿಕ್ಕಿದ್ದೇವೆ. ಎಲ್ಲ ಭಕ್ತರಲ್ಲಿ ಮನವಿ ಮಾಡಿ ದಯವಿಟ್ಟು ಎಲ್ಲರೂ 6 ಗಂಟೆಗೆ ಕದ್ರಿ ದೇವಸ್ಥಾನಕ್ಕೆ ಬಂದು ಕದ್ರಿ ಮಂಜುನಾಥ ದೇವರ ಆ ಸನ್ನಿಧಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಇದೆ. ಪ್ರಾರ್ಥನೆಯ ನಂತರ ಎಲ್ಲರೂ ಪ್ರತಿ ವರ್ಷ ಬೇಗ ಹೋಗ್ತಾರೆ. ಅವರಲ್ಲಿ ಮನವಿ ಮಾಡ್ತೇನೆ, ಹೋಗೋದು ಒಳ್ಳೆ ಕೆಲಸ, ಎಲ್ಲರೂ ಅವರವರ ಭಕ್ತಿಯಿಂದ ಬೇಗ ಈ ಶಕೆ ಇದೆ ಬೇಗ ಹೋಗಿ ಬರ್ತೇವೆ ಅಂತ ಹೋಗ್ತಾ ಇದ್ದಾರೆ. ಅವರಲ್ಲಿ ಕೂಡ ಮನವಿ ಮಾಡ್ತೇನೆ, 6 ಗಂಟೆಗೆ ನಾವೇನು ಪ್ರಾರ್ಥನೆ ಮಾಡ್ತೇವೆ, ಪ್ರಾರ್ಥನೆಯ ನಂತರ ನಾವೆಲ್ಲರೂ ಒಟ್ಟಿಗೆ ಹೆಜ್ಜೆ ಹಾಕುತ್ತಾ ಕೊರಗಜ್ಜನ ಸನ್ನಿಧಾನಕ್ಕೆ ಹೋಗಿ ಕೊರಗಜ್ಜನ ಆಶೀರ್ವಾದವನ್ನು ಪಡೆಯೋಣ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಎಲ್ಲರಲ್ಲಿ ಇಡೀ ಹಿಂದೂ ಸಮಾಜದ ಬಂಧುಗಳಲ್ಲಿ ಮನವಿಯನ್ನು ಮಾಡ್ತೇವೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.